ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗಾಗಲೇ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಸಂಚಾರ ನಿರ್ವಹಣೆ ಮಾಡುತ್ತಿದೆ. ಆದರೆ ಕೊರೋನಾ ಒಮಿಕ್ರಾನ್ ಹಿನ್ನೆಲೆ ಪೂರ್ಣ ಪ್ರಮಾಣದ ದೇಶೀಯ ಸೇವೆ ಆರಂಭಗೊಂಡಿರಲಿಲ್ಲ. ಇದೀಗ ಇದನ್ನು ಆರಂಭಿಸಲು ನಾಗರಿಕ ವಿಮಾನಯಾನ ಮಹಾನಿರ್ದೇಶಕರು ಅನುಮತಿಯನ್ನು ನೀಡಿದ್ದು, ಮಂಗಳೂರು ನಿಲ್ದಾಣದಲ್ಲಿ ಆಂತರಿಕ ವಿಮಾನಯಾನಗಳ ಸೇವೆ ಮಾರ್ಚ್ 27ರಿಂದ ಪೂರ್ಣ ಪ್ರಮಾಣದಲ್ಲಿ ಆರಂಭವಾಗುತ್ತೆ. ಹೀಗಾಗಿ ವಿಮಾನಯಾನ ಸೇವೆ ಈ ಹಿಂದಿನಂತೆ ಸಾಮಾನ್ಯ ಸ್ಥಿತಿಗೆ ಮರಳಲಿದೆ. ಮಂಗಳೂರು ನಿಲ್ದಾಣದಲ್ಲಿ ಇಂಡಿಗೋ, ಸ್ಪೈಸ್ ಜೆಟ್, ಏರ್ ಇಂಡಿಯಾ, ಗೋಫಾಸ್ಟ್ ವಿಮಾನಯಾನ ಸಂಸ್ಥೆಗಳ ವಿಮಾನಗಳು ಪ್ರಸ್ತುತ ಮಂಗಳೂರಿನಿಂದ ಬೆಂಗಳೂರು, ಮುಂಬೈ, ಹೈದರಾಬಾದ್, ಚೆನ್ನೈ ಹಾಗೂ ಕೊಯಮತ್ತೂರಿಗೆ ಸಂಚಾರ ಮಾಡುತ್ತಿದೆ. ಇಂಡಿಗೋ ಸಂಸ್ಥೆಯ ವಿಮಾನಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಬೆಂಗಳೂರು, ಮುಂಬೈ, ಹೈದರಾಬಾದ್ ಹಾಗೂ ಚೆನ್ನೈಗೆ ವಾರಕ್ಕೆ 57 ಸಂಚಾರಗಳನ್ನು ನಡೆಸುತ್ತಿದೆ. ಇನ್ನು ಸ್ಪೈಸ್ ಜೆಟ್ ಬೆಂಗಳೂರು ಮತ್ತು ಹೈದರಾಬಾದ್ಗೆ ತಲಾ 4, ಏರ್ ಇಂಡಿಯಾ ಕೊಯಮತ್ತೂರಿಗೆ 7, ಗೋಫಾಸ್ಟ್ ಮುಂಬೈಗೆ 6 ಸಂಚಾರಗಳನ್ನು ನಡೆಸ್ತಾ ಇದೆ. ಪ್ರಸ್ತುತ ಉದ್ದೇಶಿತ ಹೊಸ ಸಂಚಾರ ಶೆಡ್ಯೂಲ್ನಂತೆ ಇಂಡಿಗೋ 77, ಸ್ಪೈಸ್ ಜೆಟ್ 14, ಗೋಫಾಸ್ಟ್ 14ಕ್ಕೆ ಏರಿಕೆಯಾಗಲಿದೆ. ಏರ್ ಇಂಡಿಯಾದ ಯಾನ ಈ ಹಿಂದಿನಂತೆ ಇರಲಿದೆ. ಒಟ್ಟಾರೆಯಾಗಿ ವಾರದ ಒಟ್ಟು ಆಂತರಿಕ ವಿಮಾನಯಾನ ಸಂಚಾರ ಪ್ರಸ್ತುತ ಇರುವ 78ರಿಂದ 112ಕ್ಕೆ ಏರಿಕೆಯಾಗಲಿದೆ. ಇದರ ಜೊತೆ ಇಂಡಿಗೋ ಹೊಸದಾಗಿ ಪುಣೆಗೆ ವಾರಕ್ಕೆ 5 ಯಾನಗಳನ್ನು ನಡೆಸುವ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಸ್ಪೈಸ್ ಜೆಟ್ ಕೂಡ ಹೊಸದಿಲ್ಲಿಗೆ ದಿನನಿತ್ಯ ವಿಮಾನಯಾನವನ್ನು ಆರಂಭಿಸುವ ಪ್ರಸ್ತಾವನೆಯನ್ನು ಹೊಂದಿದೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಫೆಬ್ರವರಿಯಲ್ಲಿ 1,03,273 ಮಂದಿ ಪ್ರಯಾಣಿಕರು ಸಂಚಾರ ಮಾಡುತ್ತಿದ್ದಾರೆ ಅಂತ ವಿಮಾನ ನಿಲ್ದಾಣದ ಅಧಿಕಾರಿಗಳು ತಿಳಿಸಿದ್ದಾರೆ.